ಬೆಳ್ತಂಗಡಿಯ ಮಡೆಂತಾರು ಸೇಕ್ರೆಡ್ ಹಾರ್ಟ್ ಇಗರ್ಜಿ ಮೈದಾನದಲ್ಲಿ ಕ್ಯಾಥೋಲಿಕ್ ಮಹಾ ಸಮಾವೇಶ 2020 ಕಾರ್ಯಕ್ರಮ ನಡೆಯಿತು. ಇದೇ ಮೊದಲ ಬಾರಿಗೆ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ಭಾರತೀಯ ಕ್ಯಾಥೋಲಿಕ್ ಯುವ ಸಂಚಲನ ಹಾಗೂ ಕ್ಯಾಥೋಲಿಕ್ ಸ್ತ್ರೀ ಮಂಡಳಿ ವತಿಯಿಂದ ನಡೆದ ಸಮಾವೇಶವನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಸಾಲ್ಡಾನಾ ಅವರು ಶ್ರೀಗಂಧ, ರಕ್ತಚಂದನ ಹಾಗೂ ಬೀಟೆ ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಆಶೀರ್ವಚನ ನೀಡಿದ ಪುತ್ತೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಗೀವರ್ಗೀಸ್ ಮಾರ್, ಕ್ಯಾಥೋಲಿಕ್ ಸಮುದಾಯ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾರೆ, ಅದರಂತೆ ಮುಂದೆನೂ ಎಲ್ಲರೊಡನೆ ಒಂದಾಗಿ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಶ್ರಮಿಸಲಿದ್ದಾರೆ ಎಂದರು. ಏನೋ ಕಾರ್ಯಕ್ರಮಕ್ಕೂ ಮುನ್ನ ಮಡಂತ್ಯಾರು ಪೇಟೆಯಿಂದ ಸಮಾವೇಶದ ಮೈದಾನದವರೆಗೆ ಬೃಹತ್ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ 25,000ಕ್ಕೂ ಅಧಿಕ ಕ್ಯಾಥೋಲಿಕ್ ಸಮುದಾಯದವರು ಭಾಗವಹಿಸಿದ್ರು. ಮೂರು ವ್ಯಕ್ತಿಗಳು ಸೇರಿದಲ್ಲಿ ನಾನು ಖಂಡಿತವಾಗಿ ಇದ್ದೇನೆ ಅಂತ 25,000ಕ್ಕೂ ಮಿಕ್ಕಿ ಯೇಸುನಾಮದಲ್ಲಿ ಸೇರಿದ ನಮ್ಮ ಮಂದಿ ಯೇಸು ಸ್ವಾಮಿಯವರಿದ್ದಾರೆ. ಕೀರ್ತನೆ 133ರಲ್ಲಿ ದೇವರು ಹೇಳ್ತಾರೆ, ಸೋದರ ದೇವರ ಆಶೀರ್ವಾದ, ದೇವರ ಸಾನ್ನಿಧ್ಯ ಇದೆ. ನಾವೆಲ್ಲ ಬಹಳ ಸಂತೋಷದಿಂದ ಸೇರಿದ್ದೇವೆ ಪ್ರಿಯರೇ.